ವಿಟ್ಲದ ಪುಣಚ ಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯು ನಡೆಯಿತು. ಶಿಕ್ಷಣ ಇಲಾಖೆಯ ಸಿಆರ್ಪಿ ಶ್ರೀಪತಿ ಅವರು ಮಾತನಾಡಿ, ಮಕ್ಕಳ ಹಕ್ಕುಗಳ ರಕ್ಷಣೆ ಮಾಡುವ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇದೆ. ಬಾಲ್ಯ ವಿವಾಹ ಕಾನೂನು ಮೀರಿ ನಡೆದಿದೆಯಾದರೆ ಸಹಕರಿಸಿದ ಎಲ್ಲರಿಗೂ ಶಿಕ್ಷೆ ನಿಶ್ಚಿತ ಎಂದು ತಿಳಿಸಿದರು. ಬಾಲ್ಯ ವಿವಾಹ ಕಾಯ್ದೆಯ ರಕ್ಷಣೆಗೆ ಅಲ್ಲಿಯ ಮುಖ್ಯ ಶಿಕ್ಷಕರು ಒಬ್ಬ ಸದಸ್ಯ, ಅವನು ನೇರವಾಗಿ ಕಪ್ಪೆ ಮಾಡಬಹುದು ಅಥವಾ ಹೋಗಿ ನಿಲ್ಲಿಸಬಹುದು. ಅವನ ಎಷ್ಟು ಅಧಿಕಾರ ಉಂಟು, ಆಮೇಲೆ ನಿಲ್ಲಿಸಿ ಅವಕಾಶ ಉಂಟು. ಬಾಲ್ಯ ವಿವಾಹ ನೋಡಿ ಹಾಕುವುದು. ಇನ್ನೊಂದು ಲೈಂಗಿಕ ಕಿರುಕುಳ ಅಂತ ಹೇಳಿದ್ರೆ, ಲೈಂಗಿಕ ಕಿರುಕುಳ ಅಂತ ಹೇಳಿದ್ರೆ ಬೇರೆ ಬೇರೆ ಕಡೆ ಆಗ್ತದೆ. ಮಕ್ಕಳು ಹೇಗೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಬಸ್ಸಲ್ಲಿ ಹೋಗುವಂಥ ಪ್ರಯಾಣದ ವೇಳೆ, ಪ್ರಯಾಣದ ವೇಳೆ ಇನ್ನೂ ಕೆಲವೇ ಆಗ್ತದೆ ಅಂತ ಹೇಳಿದ್ರೆ, ತಂದೆ ತಾಯಿ ಬೆಳಿಗ್ಗೆ ಕೆಲಸ ಹೋಗ್ತಾರೆ, ಮನೇಲಿ ಒಬ್ಬಳೇ ಇರ್ತಾರೆ. ಆ ಸಮಯದಲ್ಲಿ ಅವನ ಸಂಬಂಧಿಕನೋ ಮಾವನೋ ಇನ್ನೊಬ್ಬನೋ ಯಾರೋ ಬಂದು ಕಿರುಕುಳ ಕೊಡ್ತಾ ಇರ್ತಾನೆ. ಮಕ್ಕಳು ಮಾತಾಡೋದಿಲ್ಲ, ಹೇಳುವುದು ಯಾಕೆ ನಾವು ಹೇಳಿ ಬೆದರಿಸ್ತಾನೆ ಜಾಗ್ರತೆಯನ್ನು. ಯಾವುದೋ ಒಂದು ಘಟನೆ ಒಂದು ಕಡೆಯಲ್ಲಿ ಆ ಮಗು ಒಳ್ಳೆ ಹುಷಾರಿ ಹುಡುಗಿ ಯಾವಾಗಲೂ ಮನೆ ಶಾಲೆ ಒಂದು ಹೋಗುದು ಏನು ಹೇಳುವಾಗ ಅವನ ಸಂಬಂಧದವನೇ ಒಬ್ಬ ತಂದೆ ತಾಯಿ ಕೆಲಸ ಹೋದಾಗ ಈಗ ಒಂದು ಕಿರುಕುಳ ಕೊಡ್ತಾ ಇದ್ರು, ಗೊತ್ತಾಯ್ತು. ಆದರೆ ತಂದೆ ತಾಯಿ ಒಪ್ಪಲಿಲ್ಲ. ಅಂದರೆ ನಿಮ್ಮ ಕರ್ತವ್ಯದಲ್ಲಿ ಈ ಹಕ್ಕಿನ ಹಿಂದೆ ಕರ್ತವ್ಯವನ್ನು ನೀವು ಏನು ಮಾಡಬೇಕು ಅದು ಮಾಡಬೇಕು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪುಣಚ ದೇವಿನಗರ ಶಾಲೆಯ ವಿದ್ಯಾರ್ಥಿ ಪ್ರಶಾಂತ್ ವಹಿಸಿದ್ರು. ಸೋಮಶೇಖರ್, ಪುನರ್ವಸತಿ ಕಾರ್ಯಕರ್ತ ಗಿರೀಶ್, ಆರೋಗ್ಯ ಕಾರ್ಯಕರ್ತ ಶಶಿಕಲಾ, ಪುಷ್ಪಾವತಿ, ಆಶಾ ಕಾರ್ಯಕರ್ತಿ ಕಾವೇರಿ ಮಾಹಿತಿಯನ್ನ ನೀಡಿದ್ರು. ವಿವಿಧ ಶಾಲೆಯ ಮುಖ್ಯ ಶಿಕ್ಷಕರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಭಾರತಿ ಬಿ ಶೆಟ್ಟಿ, ಬಾಬು ಕೊಪ್ಪಳ, ಪುಣಚ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರತಿಭಾ ಶೆಟ್ಟಿ ಮೊದಲಾದವರು ಹಾಜರಿದ್ದರು.